ಮಾತೆ ಶ್ರೀ ಗಾಂಧಿ ರಾಜೇಶ್ವರಿ ಅಮ್ಮನವರ ಬ್ರಹ್ಮ ರಥೋತ್ಸವದ ಮುಹೂರ್ತದಲ್ಲಿ ಪ್ರಾರಂಭವಾಗಿದೆ. ಭಕ್ತಾದಿಗಳು ದೇವಸ್ಥಾನದ ದೇವಸ್ಥಾನದ ಮತ್ತು ಸಿಂಹರಥೋತ್ಸವದಲ್ಲಿ ಬಹಳವಾದ ಸೇವೆಗಳ ಮುಹೂರ್ತದಲ್ಲಿ ಎಲ್ಲ ರೀತಿಯಾದ ರಸೀದಿಗಳು ಲಭ್ಯವಿದೆ. ರಸೀದಿಗಳನ್ನು ಪಡೆದುಕೊಂಡು ಕೆಲವು ಕ್ಷಣಗಳಲ್ಲಿ ಮುಹೂರ್ತಗಳನ್ನು ವೀಕ್ಷಿಸಿದರು.
ಅಂಟಿಕೊಂಡ ಶ್ರವಣ್ ಕುಮಾರ್ ಚಿಕ್ಕೊಂಡ
ಹಲೋ ಹಲೋ ಸಾರ್ವಜನಿಕರಲ್ಲಿ ವಿನಂತಿ, ಏಳು ಮಾಗಡಿಯರ ಪ್ರಯತ್ನಕ್ಕೆ ತುಂಬಾ ಚಿರಋಣಿ. ದೇವಿ ಹತ್ರ ಫಸ್ಟ್ ಪ್ರಾರ್ಥನೆ. ಪರಮ ಪೂಜ್ಯ 2 ಶೃಂಗೇರಿ ಗುರುಗಳ ನಮ್ಮ ಅಪ್ಪ ಅಮ್ಮ ಗೋಪಿ ಅಮ್ಮ, ಮಂಜಮ್ಮ, ಸುಬ್ರಾಯ ಚಾತ್ರ, ಚಂದ್ರಶೇಖರ್ ಚಾತ್ರ ಎಲ್ಲ 7 ಮಾಗಡಿಯವ್ರ ಹತ್ರ ದೇವಿ ಹತ್ರ ಪ್ರಾರ್ಥನೆ, ಪೂಜೆಯವ್ರ ಹತ್ರ ಪ್ರಾರ್ಥನೆ, ಸಾರ್ವಜನಿಕರ ಹತ್ರ ಪ್ರಾರ್ಥನೆ. ಒಂದ್ ನಿಮಿಷ ಸೈಲೆಂಟ್. ಕೊಡ್ಲಾಡಿ ಚಂದ್ರಶೇಖರ್ನ ಎಷ್ಟು ಹೊಗಳಿದ್ರು ಸಾಲದು. ಇವತ್ತ ಕಲೆಕ್ಷನ್ಗೆ ಹೋದವಾಗ ಕೊಡ್ಲಾಡಿ ಚಂದ್ರಶೇಖರ್ 5 ಲಕ್ಷ ರೂಪಾಯಿ ಕೊಟ್ರು. ಅವರು 5 ಲಕ್ಷ ರೂಪಾಯಿ ಚಿನ್ನ ತೆಗೆಸಿ ಕೊಟ್ರು. ಅದೇ ಕೂಡಲೇ ಕುದ್ರೋಳಿ ಶ್ರೀನಿವಾಸ್ ಶೆಟ್ಟರ್ 25 ಲಕ್ಷ ಕೊಟ್ರು. ಬೆಂಗಳೂರಿನಲ್ಲಿ ಸನತ್ ಕುಮಾರ್ 5 ಲಕ್ಷ ಕೊಟ್ಟು ಫಿನಿಶಿಂಗ್ ವರ್ಕ್ ಮತ್ತೆ ಕೊಡ್ತೇನೆ ಹೇಳ್ರು. ಶೈಲೇಂದ್ರ ಭಟ್ರು 5 ಲಕ್ಷ. ಎಲ್ಲ ಸಮೃದ್ಧಿ ಗ್ರ್ಯಾಂಡ್ ಆದಿರಿ ಕೊಟ್ಟು ಬೆಂಗಳೂರಿಗೆ ಹೋಟ್ಲ ಮಾಡಿ ಒಳ್ಳೆ ದೊಡ್ಡದು ಸಂಪಾದನೆ ಮಾಡಿದ್ರೆ 5 ಲಕ್ಷ ಕೊಟ್ರು. ರತ್ನಮ್ಮ ನಾಗರಾಜ್ 6 ಲಕ್ಷ. ಎಲ್ಲರೂ 25 ಲಕ್ಷ ಸಾವಿರದಿಂದ 1 ಲಕ್ಷದವರೆಗೆ ಕೊಟ್ಟಿದ್ದಾರೆ. ತುಂಬಾ ಜನ ಇದ್ರು. ಎಡಮೋಗಿಯ ನಾಯಕ ಎಂತ ನಾಯಕ ಸಂಜೀವ್ ನಾಯಕರು 80 ವರ್ಷ ಪ್ರಾಯ 20 ಗ್ರಾಮ್ ಚಿನ್ನ ಕೊಟ್ರು. ರವೀಂದ್ರ ಸರ್ ಬೆಂಗಳೂರು 120 ಗ್ರಾಮ್ ಚಿನ್ನ ಕೊಟ್ರು. ಎಲ್ಲ ಊರು ಬಂದಿರು. ಆದಿರಿ ಕೊಡ್ಲಾಡಿ ಸುಮಾರು 1 ಗ್ರಾಮ್ ಕೊಟ್ಟರು. ಒಂದು 200 ಜನ ಇದ್ದಾರೆ. 200 ಜನ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬ್ರಹ್ಮರಥದ ಅಡಿ 2 ಭೀಮ್ ಹೋಗಿದೆ. ಬರುವ ವರ್ಷ ಭೀಮ್ ಆಗ್ಬೇಕು. ಬಂದೇರಿ ಉಳಿಲಿಕ್ಕೆ ಲಾಡ್ಜಿಂಗ್ ಆಗ್ಬೇಕು. ಖುಷಿ ಅಂದ್ರೆ ಒಂದ್ ದಿವಸ ಜಿಲ್ಲಾಧಿಕಾರಿ ಬಂದು ನಾವು ಇಲ್ಲಿ ರಥ ಬೀದಿಯಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇರಲಿಲ್ಲ. ಯಾಕೆ ಜಾತ್ರೆ ಕೇಳಿದ್ರು. ಸೌಕರ್ಯ ಜಾತ್ರೆ ಜಿಲ್ಲಾಧಿಕಾರಿ ಅವರೇ ನಮ್ಗೆ 1 ಉಪಕಾರ ಮಾಡಿ ದೇವಸ್ಥಾನಕ್ಕೆ ಗ್ರೌಂಡ್ ಮಾಡಿಸಿಕೊಡಿ ಅಂತ ಹೇಳಿದೆ. ಕೂಡಲೇ ಉಡುಪಿಗೆ ಹೋದವರು ಆದೇಶ ಕೊಟ್ಟರು. ಯಾರಿಗೆ ಅಂದ್ರೆ ಸರ್ವೆ ಮಾಡಿ. ಎಲ್ಲದಕ್ಕಿಂತ ಖುಷಿ ಅಂದ್ರೆ ಬಾಬುರಾಯರ ಮಗ ಸತೀಶ್ ಚಂದ್ರ ರಾವ್ ಈಗ ಒಳ್ಳೆ ಸುಧಾರಣೆಯಾಗಿ ತಹಸೀಲ್ದಾರ್ ಹತ್ರ ನಮಗೆ ರಸ್ತೆ ಒಪ್ಕೊಂಡು ಜಾಗ ಬಿಡಿ, ದೇವಸ್ಥಾನ ಗ್ರ್ಯಾಂಡ್ ಮಾಡಿ ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ತುಂಬಾ ಖುಷಿ. ದೇವರು ಅವ್ರಿಗೆ ಒಳ್ಳೇದು ಮಾಡ್ಲಿಯಪ್ಪ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ಎಲ್ಲರೂ ಚಿನ್ನದ ರಥಕ್ಕೆ ಸಹಕರಿಸಪ್ಪ. ಚಿನ್ನದ ರಥ ನವರಾತ್ರಿ ಒಳಗೆ ಇನಾಗ್ರೇಷನ್ ಮಾಡ್ಕೊಂಡ ಆಸೆ. ಪೂಜ್ಯ ಶೃಂಗೇರಿ ಗುರುಗಳಿಂದ ಇನಾಗ್ರೇಷನ್ ಮಾಡ್ಕೊಂಡ ಆಸೆ. ದೇವಿನ ಚಿನ್ನದ ರಥ ಮೇಲೆ ಕೂರ್ಸ್ಕೊಂಡ ಆಸೆ. ಎಲ್ಲರೂ ಆದಿರಿ ಹಳ್ಳಿವಳೆ ಸಿದ್ದಾಪುರ 3 ಗ್ರಾಮದವರು ಎಲ್ಲರೂ ಕೋಟ್ಯಾಧೀಶರು. ಎಲ್ಲರೂ ಸಹಾಯ ಮಾಡಿ. ಹೊಸಂಗಡಿ ಎಡಮೋಗೆ ಕೊಟ್ಲಾಡಿ ಕಮರ್ಷಿಯಲ್ ಸಾಧಾರಣ ಕಮರ್ಷಿಯಲ್ ಕೋಟ್ಯಾಧೀಶರೆಲ್ಲ ಎಲ್ಲರೂ ಸಹಾಯ ಮಾಡಿ. ನಗರದ ಆಸ್ಥಾನದ ಅಂದಿನ ಶಿವಪ್ಪನಾಯಕರು ಪ್ರಭಾವಳಿ ಕೊಟ್ಟಿದ್ರು. ಶಿವಪ್ಪನಾಯಕರು ತೀರಿ ಹೋಗಿ 500 ವರ್ಷಕ್ಕೆ ದಾಟಿತು. ಅವ್ರ ಹೆಸರಿನ ಶಾಶ್ವತ ಇತ್ತು. ಚಿನ್ನದ ಪ್ರಭಾವಳಿ ಮೇಲೆ ಹೋಯ್ತು ಕಾಣಿ. ಶಿವಪ್ಪನಾಯಕರು ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ. ಉತ್ಸವಮೂರ್ತಿ ಪ್ರಭಾವಳಿ ಶಿವಪ್ಪನಾಯಕರು ಕೊಟ್ಟದ್ದು. ಈಗ ಚಿನ್ನದ ಇದಕ್ಕೆಲ್ಲರೂ ಸಹಾಯ ಮಾಡಿಯಪ್ಪ. ಎಲ್ಲರಿಗೂ ದೇವರ ಆರೋಗ್ಯ ಕೊಡ್ಲಿ. ಕೊಡ್ಲಾಡಿ ಚಂದ್ರಶೇಖರ ಉಳಿಲಿಕ್ಕೆ ರೂಮ ಊಟದ ಅಷ್ಟಲ್ಲಿ ಎಲ್ಲರೂ ಅವ್ರ ಸಹಾಯ. ನಮ್ಮ ಜಿ ಶಂಕರ್ 1 ವಾರಿಗೆ 75 ಲಕ್ಷ ಕೊಟ್ಟಿದ್ರು. ನಿನ್ನೆ ಒಂದು ಹೊಸ ಹಾಲು ಹಿರಿಯಡ್ಕಲಾಯ್ತು. ನೀವು ಕಾಲಿಟ್ಟು ಬರ್ಕೊಂಡು ಹೋಗಿದ್ದೀನಿ. ಒಂದು ಉಪಚಾರ ಅದು ನಮ್ಗೆ ಸ್ವಲ್ಪ ಅಲ್ಲ. ಅವ್ರದ್ದು ಜಿ ಶಂಕರ್ ಎಲ್ಲ ಯೂನಿಟ್ ಒಳ್ಳೆ ಇರುತ್ತೆ ನಡೀಲಿ. ಕೊಟ್ಲಾಡಿ ಚಂದ್ರಶೇಖರ ಹೋಟ್ಲಿಗೆಲ್ಲ ಒಳ್ಳೆ ವ್ಯಾಪಾರ ಇದೆ. ನೌಕರರೆಲ್ಲ ಒಳ್ಳೆ ಕೆಲಸ ಮಾಡಲಿ. ಎಲ್ಲ ದೇವಸ್ಥಾನ ಸೇವೆ ಮಾಡಿದ್ರೆ ದೇವಿ ಆರೋಗ್ಯ ಕೊಡ್ಲಿಪ್ಪ. ಎಲ್ಲರಿಗೂ ದುಡಿಲಿಕ್ಕೆ ಮನ್ಸು ಮಾಡಲಿ. ಮನೆಯಲ್ಲ ಹಿರಿಯರು ಕಾರ್ಯಕ್ರಮ ಕೊಡೋದಿಗೆ ಕಣ್ಕಟ್ಟು ಮಾಡಬೇಡಿ. ತಿಥಿಮಾಲ್ಯ ಮಾಡೋಕೆ ಒಳ್ಳೆ ರೀತಿ ಮಾಡಿ. ಇದು ಪೂರ್ವಿಕ ಆಸ್ತಿ ಮನೆ ಎಲ್ಲ ಬಿಟ್ಟು ಅಂದ್ರೆ ಅವ್ರ ಕಾರ್ಯಕ್ರಮ ಚಂದ ಮಾಡಿಯಪ್ಪ. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲ ವಾಲಂಟಿಯರ್ ಬಿಡ್ಸೋತಿಗೆ ಚಂದ ಮಾಡಿ ಮಾತಾಡಿ. ಕುಡುಕು 2 ಲೋಟ ನೀರು ಕೊಡಿ, ಮಜ್ಜಿಗೆ ಕೊಡಿ. ಎಲ್ಲರೂ ವಿಚಾರಣೆ ಮಾಡಿ ತಾಳ್ಮೆಯಿಂದ ಬಿಡಿಸಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಲಪ್ಪ. ಎಲ್ಲರಿಗೂ ಒಳ್ಳೇದು ಮಾಡ್ಲಪ್ಪ.
ಹೌದಾ
ಹಲೋ 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 ಕಾಯಿ ಎಲ್ಲರಿಗೂ ಕೊಡಿ, ತೆಂಗಿನಕಾಯಿ. ಹೊಡೆಯಲಿಗೆ ಒಂಚೂರು ಲೇಟ್ ಉಂಟು. ಗಾರ್ಡ್ರು, ಪೊಲೀಸರು, ವಾಚಾರ್ ಎಲ್ಲರೂ ಕಾಯಿ ತಗೊಳ್ಳಿ. ಉಳಿದ ಭಕ್ತಾದಿಗಳು ಹೊಡೆಯಲಿಗೆ ಒಂಚೂರು ಲೇಟ್ ಉಂಟು, ಹೇಳಿದ ಮೇಲೆ ಹೊಡಿಬೇಕು. 2 ಲೈನ್ ಮಾಡಿ ನಿಂತ್ಕೊಳ್ಳಿ, 2 ಲೈನ್ ಮಾಡಿ ನಿಂತ್ಕೊಳ್ಳಿ. ಹೊಡೆಯೋರು 2 ಲೈನ್ ಮಾಡಿ ನಿಂತ್ಕೊಳ್ಳಿ. 2 ಲೈನ್ ಮಾಡಿ ನಿಂತ್ಕೊಳ್ಳಿ. ಯಾರು ದೊಡ್ಡ ಮಾಡಿ ಎಲ್ಲರೂ ಸಿಕ್ಕಿಲ್ಲ. ಮಧ್ಯ ದಾರಿ ಬಿಡಿ, ಮಧ್ಯ ದಾರಿ ಬಿಡಿ. ಪೊಲೀಸ್ ಇಲಾಖೆಯವರು ಅದಕ್ಕೆ ಸಹಾಯ ಮಾಡಲಿಕ್ಕೆ ರಥ ಎಳೆಯುವಾಗ ಪಾದರಕ್ಷೆ ಯಾರು ಹಾಕಿಕೊಳ್ಳಬಾರದು. ಎಲ್ಲರೂ ಪಾದರಕ್ಷೆ ತೆಗೆದಿಟ್ಟು ಬರಬೇಕು. ಪಾದರಕ್ಷೆ ಯಾರು ಹಾಕಿಕೊಳ್ಳಲಿಕ್ಕಿಲ್ಲ. ಕಾಯಿ ತಗೊಂಡ್ಯಾ ಕಾಯಿ ಕೊಡ.
ಎರಡು ಲೈನ್ ಮಾಡಿ ನಿಂತ್ಕೊಳ್ಳಿ. ಕಾಯಿ ಹೊಡೆಯುವವರು, ರಥಕ್ಕೆ ಕಾಯಿ ಹೊಡೆಯುವವರು. ಅಲ್ಲೇ ಏಣಿ ತೆಗೀರಿ, ಏಣಿ. ಕಾಯಿ ಹೊಡೆಯವರು ಎರಡು ಲೈನ್ ಮಾಡಿ ನಿಂತ್ಕೊಳ್ಳಿ. ಎರಡು ಲೈನ್ ಮಾಡಿ ಬರಬೇಕು. ಕಾಯಿ ಹೊಡೆದವರು ಕೂಡ ವಾಪಸ್. ಚಪ್ಪಲ್ ಯಾರು ಹಾಕೊಳ್ಳಿಕ್ಕಿಲ್ಲ. ಪಾದರಕ್ಷೆಯನ್ನು ತೆಗೆದಿಟ್ಟು ಬನ್ನಿ. ಪಾದರಕ್ಷೆ ಮಾಡಿಕೊಳ್ಳಿ. ಹಲೋ, ಮಧ್ಯ 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 ತೇರು ಅಡಿಕಲ್ಲ. ಕಾಯಿ ಹೊಡೆದು ತೇರು ಅಡಿಸುವ ಹಲೋ. ಏಣಿ ತೆಗೀರಿ, ಏಣಿ ತೆಗಿಲಿಕ್ಕೆ ಜಾಗ ಬಿಡಿ. ಸ್ವಲ್ಪ ಏಣಿ ತಗೊಂಡು ಹೋಗ್ಲಿಕ್ಕೆ ಜಾಗ ಬಿಡಿ. ಏಣಿ ತೆಗಿಲಕ್ಕಲ್ಲ. ಹಗ್ಗ ಬಿಚ್ಚಕ್ಕ ತಡಿ ಹಗ್ಗ ಬಿಚ್ಚಬೇಕು.
ನಿಧಾನ ನಿಧಾನ ನಿಧಾನ. ಹೇಳಿದಾಗಲೂ ಜಾಗ ಬಿಡಿ. 2 ಲೈನ್ ಮಾಡಿ, 2 ಲೈನ್ ಮಾಡಿ, 2 ಲೈನ್ ಮಾಡಿ ಬನ್ನಿ. ಕಾಯಿ ಹೊಡಿಲಿಕ್ಕೆ ಕಾಯಿ ಹೊಡೆದವರು ಜಾಗ ಬಿಡಬೇಕು. ಕಾಯಿ ಹೊಡೆದಾದ್ಮೇಲೆ ಜಾಗ ಬಿಡಿ. ಹಲೋ ಹಲೋ ಹಲೋ. ನಿಧಾನ ನಿಧಾನ. ಕಾಯಿ ಹೊಡೆದವ್ರು ಈ ಕಡೆ ಬನ್ನಿ, ಸೈಡ್ ಬನ್ನಿ. ಕಾಯಿ ಹೊಡೆದವ್ರು ಸೈಡ್ ಬನ್ನಿ. ಕಾಯಿ ಹೊಡೆದವ್ರಿಗೆ ಅವಕಾಶ ಬಿಡಿ. ಕಾಯಿ ಹೊಡೆದವ್ರು ಸೈಡ್ ಬನ್ನಿ ಆಯ್ತಾ. ಕಾಯಿ ಹೊಡೆದವರು ಆಚೆ ಹೋಗಿ ಕಾಯಿ ಹೊಡೆಯೋರಿಗೆ ಜಾಗ ಬಿಡಿ. ನಿಧಾನ ಹೊಡೆಯಿರಿ, ಗಡಿ ಬಿಡಿಲ್ಲ. ಕಾಯಿ ಹೊಡೆಯೋರಿಗೆ ಅವಕಾಶ ಕೊಡಿ. ಅವಕಾಶ ಕೊಡಿ. ಕಾಯಿ ಹೊಡೆದವ್ರು ಸೈಡ್ ಹೋಗಿ.
ಚಂದ್ರಶೇಖರ್ ರಥೋತ್ತರ ರಥದ ಹಿಂದ್ಗಡೆ ಮಿಡಿಯ ಹತ್ರ ಸ್ವಲ್ಪ ಜನ ಬನ್ನಿ. ಎಲ್ಲ ಭಕ್ತಾದಿಗಳ ಗಮನಕ್ಕೆ ದಯವಿಟ್ಟು ಹೇಳೋದನ್ನು ಆಲಿಸಿ ಗ್ರಹಿಸಿ ಅಥವಾ ಪಾಲಿಸಿ. ಇತರ ಕೂಡ ಪಾದರಕ್ಷೆ ಹಾಕೊಳ್ಳುವರಿ. ಆಮೇಲೆ ಅಲ್ಲಿ ಕಷ್ಟ ಮಾಡ್ತಾ ಇದ್ದಾರೆ, ತೆಂಗಿನಕಾಯಿ ಹಾಕಿ ಕಷ್ಟ ಮಾಡಿದ ಮೇಲೆ ಎಲ್ಲೋ ಅಡ್ಡ ಬರ್ತಾರೆ ಮೇಲೆ ಸಾಮೂಹಿಕವಾಗಿ ಎರಡು ಕಡೆ ಎಳ್ಕೊಳ್ಳಿ. ಅಲ್ಲಿ ಹತ್ತಿರ ಕುಡಿಯೋರಿಗೆ ಎಷ್ಟು ಜನ ಇದೆಯೋ ಅಷ್ಟು ಜನ ಮಾತ್ರ. ಆಮೇಲೆ ಮಾನವ ಸರಪಳಿ ಮಾಡಿ ದೇವರ ಹೆಸರಲ್ಲಿ ಯಾವ ರೀತಿಯ ಸೇವೆ ಮಾಡಿದ್ರು ಬರೀ ಮಿಡಿ ಇಡುವಂತೇ ಸೇವೆ ಅಂತಲ್ಲ, ನಿಮ್ಮ ಮನಸ್ಸು ಮುಖ್ಯ. ವಸ್ತುಪೂರ್ವಕವಾಗಿ ನಾವು ಏನು ಮಾಡ್ತಾರೆ ಅದಕ್ಕೆ ಶಕ್ತಿ ಕೊಡ್ತಾರೆ ಮಹಾತಾಯಿ. ಅದನ್ನ ಎಲ್ಲ ಭಕ್ತರಿಗೆ ಗಮನಕ್ಕೆ ತಮ್ಮ ತಮ್ಮ ಪಾದವನ್ನು ನೋಡ್ಕೊಳ್ಳಿ. ಯಾಕಂದ್ರೆ ಮಾಡೋ ಉದ್ದೇಶ ಬಹಳ ಕಡಿಮೆ. ಬೆಳಗಿಂದ ಸಂಜೆ ತನಕ ಇದ್ದು ಅದೇ ಅಭ್ಯಾಸ ಆಗಿ ನಿಮ್ಮ ಪಾದವನ್ನು ನೀವು ಒಮ್ಮೆ ನೋಡಿಕೊಳ್ಳಿ. ಅನಿರೀಕ್ಷಿತವಾಗಿ ನಿಮ್ಮ ಪಾದವನ್ನು ಪಾದರಕ್ಷೆ ಇದ್ರೆ ಆ ಪಾದರಕ್ಷೆನ ಬೆಳೆದಿಟ್ಟು ಬೆಳೆಯತ್ತ. ಎಲ್ಲರಿಗೂ ದಾಪ ಅಂದರೆ ಎಲ್ಲರೂ ಸೌಮ್ಯತೆಯಿಂದ ಶಾಂತ ರೀತಿಯಿಂದ ನೀವು ಹೊತ್ತಿಸಬೇಕು. ಉಳಿಬೇಕು ನಿಮ್ಮ ಮನಗಿಷ್ಟಾರ್ಥವನ್ನು ದೇವರಿಗೆ ಪ್ರಾರ್ಥಿಸಬೇಕು. ಏನು ಬಂದಿದೆ ಗಡಿಬಿಡಿ ಮಾಡಬೇಡಿ. ನೋಡಿ, ಎರಡು ಬದಿಗೆ ಗಡಿಬಿಡಿ ಮಾಡಬೇಡಿ. ನೋಡಿ, ತುದಿ ಹಿಡ್ಕೊಂಡು ಸೀದಾ ಹೋಗಿ, ಹೋಗಿ ಸೀದಾ ಹೋಗಿ, ಮುಂದೆ ಹೋಗಿ, ಮುಂದೆ ಹೋಗಿ. ನೋಡಿ, ಹಗ್ಗ ಬಿಡ್ಕೊಳ್ಳಿ ಮಾರ್ರೆ, ಹಗ್ಗ ಬಿಡ್ಕೊಳ್ಳಿ. ಕಲಿಯಲು ಹೋಗಿ. ತಿಂಗಳು ಸಾಕಾಗತ್ತೆ. ಆ ಡಬ್ಬಲಲ್ಲಿ ಎಷ್ಟು ಜನ ಕೆಲವರು ಭಕ್ತಿ ಪೂರಕವರು ಎಳೆಯುವಾಗ ಭಕ್ತಿ ಮರೆತು ಬೇರೆ ಬೇರೆ ವಿಷಯದಲ್ಲಿ ಸಮಸ್ಯೆ ಆಗ್ತದೆ. ಆದ್ರಿಂದ ದಯವಿಟ್ಟು ಆರಾಮಾಗಿ ನಾವು ಏನ್ ಹೇಳ್ತೇವೆ ಅದನ್ನು ಆಲಿಸಿ ಗ್ರಹಿಸಿ ಮತ್ತೆ ಪಾಲಿ. ಇದು ಮೂವೇನವತ್ತು ಕರೆಂಟ್ ಇದೆ ಸ್ವಲ್ಪ
ಇನ್ನು ಕೆಲಸ ಹೇಳೋರು ಮಾತ್ರ ಅಲ್ಲ. ನಿಧಾನವನ್ನೇ ನಿಧಾನ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಉಮೇದು ಕಡಿಮೆ ಮಾಡ್ಕೊಳ್ಳಿ. ನೆನಪನೆ ಸುಲಭವಾಗಿ ತಾಯಿಗೆ ಸ್ವಲ್ಪ 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 ಬರ್ರಿ, ಸ್ವಲ್ಪ ಸ್ವಲ್ಪ ಬರ್ರಿ, ಸ್ವಲ್ಪ ಬರ್ರಿ. ಕಟ್ಟೆ ಇಟ್ಟಿದ್ದಾರೆ, ನೀವು ಹೋಗುವಾಗ ಬರಲ್ಲ ಅಂತ ಕಟ್ಟೆ ಇಟ್ಟಂತೆ. ಮುರುಘಾ ಪರಮೇಶ್ವರಿ ಅಮ್ಮನವರ ಪಾದಾರವೆಂತೆ ಗೋವಿಂದ ಅನೇ ಗೋವಿಂದ. ರಾಮಿ ದುರ್ಗಾ ಪರಮೇಶ್ವರಿ ಪಾದಾರವೆಂದಕ್ಕೆ ಗೋವಿಂದ ಅನೇ ಗೋವಿಂದ. ರಾಮಿ ದುರ್ಗಾ ಪರಮೇಶ್ವರಿ ಪಾದಾರವೆಂದಕ್ಕೆ ಗೋವಿಂದ ಅನೇ ಗೋವಿಂದ. ನಿಲ್ಸು 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 ನಿಲ್ಸು. ಸಾರ್ವಜನಿಕ ಭಕ್ತಾದಿಗಳಲ್ಲಿ ಒಂದು ಕಳಕಳಿಯ ವಿನಂತಿ. ಸಂಜೆಯ ತನಕ ರಥೋತ್ಸವದ ಅನುಕರಿಸಿ ಇರ್ತದೆ. 7 ಸತಿಯ ಸಭೆಯನ್ನು ನಾವೆಲ್ಲರೂ ಶಾಂತಚಿತ್ತರಾಗಿ ಅನುಕರಿ ಸೇವೆಯನ್ನ ಮಾಡಿಸಿಕೊಳ್ಬೇಕು. ಯಾರೋ ಮೂಕುನುಗ್ಗಲು ಮಾಡಬಾರ್ದಾಗಿ ಎಲ್ಲ ಭಕ್ತ ಅನಂತ ಹೇಳಿದ್ದೆ ಈಗ ನೀನು ಒಂದ್ ಸೈಡ್ ಕೂತ್ರೆ ಆತಿಲ್ಲ ಅಂತ ನಂಗೆ ಸ್ಕೂಟಿ ಬಿಟ್ಟು ನಂಗೆ ಸೀರೆ ಉಟ್ಟು ಸ್ಕೂಟಿ ಬಿಡ್ಕ ಅಲ್ಲ ನಂಗೆ ಕೂತ್ಕೊಂಡ್ರು ಹಣ್ಣುಕಾಯಿ ಮಾಡ್ಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾರೆ. ಜನ್ಮದಿವಸಗಳ ಕಾರಿನ ಚಾಲಕರಿಗೆ ತಮ್ಮ ಗಾಡಿಯನ್ನ ಕರ್ಕೊಂಡು ಬರ್ಬೇಕಾಗಿ ಜನ್ಮದಿವಸಗಳು ಹೇಳ್ತಾ ಇದ್ದಾರೆ. ಧರ್ಮಸಭೆಗಳ ಕಾರಿನ ಚಾಲಕರಿಗೆ ವಾಹನವನ್ನ ತರುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಹಣ್ಣುಕಾಯಿ ಮಾಡಿಕೊಂಡ ಭಕ್ತ ಹಣ್ಣುಕಾಯಿ ಮಾಡಿಕೊಂಡ ಭಕ್ತಾದಿಗಳು 2 ಸರದಿಯ ಸಾಲಿನಲ್ಲಿ ನಿಂತುಕೊಳ್ಳಿ ಅವಕಾಶವಾಗಿ ಬಹಳ ಬೇಗ ರಥ ಆಗಿದೆ. ಕೊನೆಗೆ ಬಿಸಿಲಂತ ಹೇಳಿ ನಿಮ್ಮ ಅನುಕೂಲಕ್ಕಾಗಿ ಬಿಸಿಲಿನ ಬೇಗೆಯನ್ನು ತಡೆಯಲಿಕ್ಕಾಗಿ ಬಹಳ ಬೇಗ ರಥೋತ್ಸವವನ್ನು ಮಾಡಿದ್ದೇವೆ. ಆದ್ದರಿಂದ ಸಂಜೆ 5 ಗಂಟೆಗೆ ರಥೋತ್ಸವ ನಡೆಯಲಿಕ್ಕಿದೆ. ಭಕ್ತರಾದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ 5 ಗಂಟೆಗೆ ಉಪಸ್ಥಿತರಿದ್ದು ಸಂಜೆಯ ರಥದ ಅವರೋಹಣದಲ್ಲಿ ತಾವೆಲ್ಲ ಸಹಕರಿಸಬೇಕಾಗಿ ತಮ್ಮಲ್ಲಿ ತಿಳ್ಕೊಳ್ತಾರೆ. ಸಂಜೆ 5 ಗಂಟೆಯ ತನಕ ಸಮಯ ಇದೆ. ಅಲ್ಲಿ ತನಕ ನಿಮ್ಮದು ಏನೆಲ್ಲ ಮನದಿಚ್ಛಾಗ್ತದೆ ನಿಧಾನವಾಗಿ ಹಾಗೆ ಶಿಸ್ತುಬದ್ಧವಾಗಿ ಹಣ್ಣುಕಾಯಿ ಮಾಡಿಸಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಳೆದ ಮನೆಗೆ ಆಲೋಚನೆ ಮಾಡುವುದಲ್ಲ. ಆ ಮನುಷ್ಯರು ಒಂದು ಕೇಳ್ತಾರೆ ಮಾಡಿ ಆ ಗಡುಗುಡಿ ಒಳಗೆ ನೇರ್ಕೊಳ್ತಾರೆ. ಯಾರು ನಿಂತ್ಕೊಂಡಾರಿ ನಿಮ್ಮ ಏನು ಮನದಿಷ್ಟ ಆಗ್ತಾ ಇತ್ತು ಅದು ನೀವು ಬಂದು ದೇವರಿಗೆ ಬೇಡ್ಕೊಳ್ಳಿ, ಅವರು ವಿಶ್ವಾಸವನ್ನ ನೆರವೇರಿಸ್ತಾರೆ. ಮಾತು ಸ್ವರೂಪವಾಗಿ ಈ ಭಾಗದ ಅಲ್ಲದೆ ದೇಶ ಹೊರ ದೇಶಗಳು ಕೂಡ ಎಲ್ಲರನ್ನು ರಕ್ಷಣೆ ಮಾಡುವ ಆದಿಶಕ್ತಿ ಮಹಾಮಾಯಿ. ಆದ್ದರಿಂದ ನೋಡಿ ಅಲ್ಲಿ ಗಂಗಮ್ಮಕ್ಕೆ ಅಷ್ಟೇ ಬರ್ತಾ ಇದೆ. ದಯವಿಟ್ಟು ಮಾರ್ಗ ತಡೆ ಮಾಡಿಕೊಡಿ. ಬರ್ತಾರೆ ಅಲ್ಲ ಹೆಣ್ಣವರ ಗಾಡಿ ಬರ್ತಾ ಇದ್ದೀನಿ ಒಂಚೂರು.
ಹಲೋ ನೋಡಿ ಅಣ್ಣ, 7 ಸಾಲಂದಲ್ಲಿ ಹೇಳಿದ್ದೆ. ಸಾಲಂದ್ರ ಒಬ್ರು ಜನ ಒಬ್ಬರು ನಿಂತ್ಕೊಂಡ್ರೆ ಇದು ಮಕ್ಕಳು ಅಂತ 2 ಸತಿ ಬಂತಿದೆ. ಹಾಯ್ 2 ಸಾಲ ಏನು ಗಂಟೆ ಹತ್ತುವಲ್ಲ ಅದಷ್ಟೇ. 8 ಸಾಲ ಮಾಡಿ ಚೆನ್ನಾಗಿ ಆರಕ್ಷಕತಾನಲ್ಲಿ ಪಾಪ ಅಷ್ಟು ಒದ್ದಾಟ ಮಾಡ್ತಾ ಇದ್ರೆ ನೀವಂಚೂರು ಬೇರೆಯವರು ಹೇಳನ್ನ ಆಲಿಸಿ ಗ್ರಹಿಸಿ ಪಾಲಿಸಿ ಇದು 3 ಮಾಡ್ರೆ ಸಾಕು. ಹಬ್ಬ ಮಗಳರಿಗೆ ಆಲಿಸೋದು ಇಲ್ಲ, ಗ್ರಹಿಸೋದು ಇಲ್ಲ, ಪಾಲಿಸೋದು ಇಲ್ಲ. ಅದೀಗ ಹಂಗೆ ಆಯ್ತು ಕೆಲಸ ಮಾಡುತ್ತಿಲ್ಲ ಹೇಳಿ ಎಲ್ಲ ಪರಿಸ್ಥಿತಿ ಹಂಗ ಸಾಗ. ಈಗ ಅಮ್ಮನ ಕ್ಷೇತ್ರ ಅಲ್ಲ ಮಾರ ಬೆಳಗ್ಗೆ ಮುಚ್ಚಿ ಬಂದಿರು ಪಾಪ. ಈ ಅಷ್ಟು ಮಡಿ ಮಾಡ್ಕೊಂಡು ಬಂದ ಅಮ್ಮನ ಮುಂದೆ ನಿಂತ್ಕೊಂಡ ಅಮ್ಮನಿ ಪ್ರಾರ್ಥನೆ ಮಾಡ್ಕೊಂಡು ಬರುವಂತ ಹಬ್ಬ ಪರೊಳಗೆ ನಂದೆಲ್ಲ ಎಣಸದ್ದಲ್ಲ. ಮತ್ತು ಖುಷಿಗೆ ಬರಕ್ಕೆ ಬಿಟ್ರೆ ಬೇಡಿ ಬೇಡಿ ಹಬ್ಬದ ದೇವ್ರ ಕೈ ಮಕ್ಕಳು ಕೆಂಪು ನೆನ್ಸು ಹೋಯ್ತಲ್ಲ ಹೇಳುದಲ್ಲ.
ದಯವಿಟ್ಟು ಎದುರುಗಡೆ ಚೀಟಿ ತಗೊಳ್ಳೋ ಅಲ್ಲಿ ಹಣಿಕೆ ಮಾಡುವುದಿಲ್ಲ. ನೋಡಿ ನೋಡಿ, ಇಲ್ಲಿ ಲೈನಲ್ಲಿ ಬಂದಿರಲ್ಲ, ಲೈನಲ್ಲಿ ಬಂದವರು ಮಾತ್ರ ನೋಡಿ, ಲೈನಲ್ಲಿ ಬಂದವರು. ನೋಡಿ, ಆ ಚೀಟಿ ತಗೊಳ್ಳಿ, ಲೈನ್ ಬನ್ನಿ, ಲೈನ್ ಬನ್ನಿ, 10 ನಿಮಿಷ ಆಗ್ತದೆ, ಅಂತರ ಕೆಳಗೆಲ್ಲ ಕಳಿಸ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ನೋಡಿ, ಅಲ್ಲಿ ಚೀಟಿ ತಗೊಳ್ಳಿ, ಅಲ್ಲಿ ಹೊಡಿಬೇಡಿ. ನೋಡಿ, ಒಬ್ಬರು ಒಂದೇ ಹಣಿಕೆ ಹಿಡ್కొని ನಾವು ಬೇರೆ ಬೇರೆಲ್ಲ ಅಲ್ಲಿದ್ದು ಮಾಡಿದ್ದ. ಈಗ ನಿಂದು ಕೂಡ ನಾನು 4 ಹೊಟ್ಟೆ ಮಾಡ್ಕೊ ಬರ್ತೀನಿ, ನೀನು ಅಲ್ಲಿ ಬೇಡ ಅಂದ್ರೆ ನಾವು ಪದ್ಧತಿ ನಾವೇ ಹಣಿಕೆ ಮಾಡ್ಕೊಂಡು ಚಂದವಲ್ದೆ. ಇವ್ರಿಗೂ ಖುಷಿ ಆಗ್ತದೆ, ನಮಗೂ ಖುಷಿ ಆಗ್ತದೆ, ಬಂದದಕ್ಕೆ ಸಾರ್ಥಕೂ ಆಗ್ತದೆ, ಅದಕ್ಕೆ ಫಲವೂ ಸಿಕ್ಕತ್ತೆ. ನಾವು ಇಲ್ಲಿ ಹಬ್ಬಕ್ಕಂದರೆ ಬಂದ್ಕೊಂಡ ಬೇರೆ ತಿಳ್ಕೊಂಡು ಅವರಿಗೂ ಕೈ ಮುಗಿದು ನನ್ನ ಕೈ ಮಾಡೋದು ಬೇರೆ ಜನ ಬಿಡಿದ್ದಾರೆ. ಯಾಕೊಬ್ಬ ಕಾಪಾಡ್ತ ನೀವು ಆಲೋಚನೆ ಮಾಡಿ, ನಾವೆಂತ ಹೇಳೋಕ್ಕಾಗ್ತಿಲ್ಲ, ಹೇಳುದು ಕಾಪಲ್ಲ. ಪಾಪ ನೀವು ಅಲ್ಲಿಂದ ಇಲ್ಲಿಗೆ ದೇವಸ್ಥಾನ ಕಾಪಾಡ್ ಬಂದಿರಿ, ನೀವು ಖುಷಿಯಾಗೆ ಬರ್ತು, ನಿಮ್ಗೆ ಇಷ್ಟ ಅಂತ ಕೇಳ್ತು, ಅದೇ ಖುಷಿಯಾಗಿ ಮನೆ ಹೋಯ್ತು, ನಮಗೂ ಖುಷಿ ಅಲ್ಲ. ದೇವಸ್ಥಾನದಲ್ಲಿ ಬಂದಾಗ ಒಳ್ಳೆ ರೀತಿ ಆದಾಗ ಕ್ಷೇತ್ರಕ್ಕೂ ಹೆಸರು, ನಿಮಗೂ ಹೆಸರು. ಎಲ್ಲಿಯಾದ್ರೂ ಸಣ್ಣ ಸಮಸ್ಯೆ ಆದರೆ ನಾವು ಇಷ್ಟೆಲ್ಲ ಖುಷಿ ಮತ್ತು ಒಂದು ಸಣ್ಣ ಸಮಸ್ಯೆಯಲ್ಲಿ
ಮಾಡಿದ್ಯಾ
ಅಮ್ಮನವರ ಅನ್ನಪ್ರಸಾದ ಇನ್ನೇನು 11 ಗಂಟೆ ಸುಮಾರು ರಾಮಿ ಭೋಜನ ಶಾಲೆ ಬೆಂಗಳೂರಿನಲ್ಲಿ ಪ್ರಾರಂಭವಾಗಲಿದೆ. ನವೀನ್ ಛಾತ್ರ ಅವರು ಎಲ್ಲಿದ್ರು ಕೌಂಟ್ ಹತ್ರ ಬರಬೇಕಾಗಿ ಕೇಳ್ಕೊಳ್ತೇನೆ. ನವೀನ್ ಛಾತ್ರ ಅವರು ಕೌಂಟ್ ಹತ್ರ ಬರ್ಬೇಕಂತೆ. ಸೇವೆಗಳ ರಸೀದಿಗಳು, ಗುರುತು ಮಾರ್ಪಣೆ, ಮಕ್ಕಳ ಅರಸಿ, ಅಭಿಮಾನ ನೈವೇದ್ಯ, ರದ್ದು ಪ್ರಸಾದ, ಮುಂದಿನ ಪೂಜೆಗಳ ರಸೀದಿಗಳು ಬೇಕಾದರೆ ಆರಾಮದ ಕೌಂಟರ್ನಲ್ಲಿ ರಸೀದಿಗಳು ಲಭ್ಯವಿದೆ. ಅತಿ ಬ್ಯಾಂಕಿನ ಕೆಲಸಗಳು ವರದಿಯ ಸ್ಥಾನದಲ್ಲಿ ಒಳಗಡೆ ಬನ್ನಿ. ಸೇವೆ ಆಗಿರುವ ಭಕ್ತಾದಿಗಳಿಗೆ ಅನ್ನಪೂರ್ಣಕ್ಕೆ ಬ್ರಾಹ್ಮಣ ಭೋಜನ ಶಾಲೆ ಅಮ್ಮನವರ ಅನ್ನಪ್ರಸಾದವು ಶುರುವಾಗಲಿದೆ. ಎಲ್ಲರೂ ಮಾತೆಯ ಅನ್ನಪ್ರಸಾದ ಮಾಡಿಕೊಂಡು ಹೋಗಬೇಕು. ಅಮ್ಮನವರ ಅನ್ನಪ್ರಸಾದ ಭಕ್ತಾದಿಗಳು ಇದ್ರೆ ಅಮ್ಮನವರ ಅನ್ನಪ್ರಸಾದ ಮಾಡ್ಕೊಂಡು ಹೋಗ್ತಕ್ಕಂಥವರು ಈಗಲೇ ರಾಮಿ ಭೋಜನ ಶಾಲೆಯಲ್ಲಿ ಮಾತೆಯ ಅನ್ನಪ್ರಸಾದ ಶುರುವಾಗಿದೆ. ಎಲ್ಲ ಭಕ್ತಾದಿಗಳು ಪ್ರಸಾದದ ಊಟಕ್ಕೆ ರಾಮಿ ಭೋಜನ ಶಾಲೆಯತ್ತ ಹೋಗಬೇಕು. ಎಲ್ಲಿದ್ರು ಕೌಂಟರ್ ಬಳಿ ಬರಬೇಕಂತೆ. ಗುರುಭಟ್ರು ಎಲ್ಲಿದ್ರು ಕೌಂಟರ್ ಹತ್ರ ಬರಬೇಕಂತೆ. ಸಾಹುಕಾರರು ಕರೆಸಿದ್ದಾರೆ.
ಸೇವೆ ಆಗಿರುವ ಭಕ್ತಾದಿಗಳು ದಯವಿಟ್ಟು ವೀರಭದ್ರ ದೇವಸ್ಥಾನದ ಪಕ್ಕದಲ್ಲೇ ಹೊರಗಡೆ ಹೋಗುವ ದಾರಿ ಇದೆ, ಅಲ್ಲಿಂದಲೇ ಹೊರಗಡೆ ಹೋಗಬೇಕು ಹಾಗೂ ನೀವೆಲ್ಲ ಸಹಕರಿಸಬೇಕು. ದಯವಿಟ್ಟು ಹೊರಗಡೆ ಹೋಗುವ ಭಕ್ತಾದಿಗಳೆಲ್ಲ ವೀರಭದ್ರ ದೇವಸ್ಥಾನದ ಪಕ್ಕದಲ್ಲೇ ಹೊರಗಡೆ ಹೋಗುವ ಸರಿಯಾದ ದಾರಿ ಇರುತ್ತದೆ. ಸೇವೆ ಆಗಿರುವ ಭಕ್ತಾದಿಗಳೆಲ್ಲ ಅಮ್ಮನ ಅನ್ನಪ್ರಸಾದ ಶುರುವಾಗಿದೆ. ಜಗನ್ಮಾತೆಯ ಅನ್ನಪ್ರಸಾದ ಶುರುವಾಗಿದೆ. ರಾಮಿ ಭೋಜನ ಶಾಲೆಯಲ್ಲಿ ಅಮ್ಮನವರ ಅನ್ನಪ್ರಸಾದ ಶುರುವಾಗಿದೆ. ದೇವಸ್ಥಾನದ ಹಿಂಭಾಗದಲ್ಲಿ ಗಣಪತಿಯ ದೇವಸ್ಥಾನದ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಹೋದಾಗ ಅಂಬಿ ಭೋಜನ ಶಾಲೆ ಅಮ್ಮನವರ ಅನ್ನಪ್ರಸಾದ ಈಗಾಗಲೇ ಶುರುವಾಗಿದೆ. ಸೇವೆ ಆಗಿರುವ ಭಕ್ತಾದಿಗಳು ದೂರ ದೂರ ಹೋಗುವ ಭಕ್ತಾದಿಗಳೆಲ್ಲರ ಗಮನಕ್ಕೂ ಅಮ್ಮನ ಅನ್ನಪ್ರಸಾದ ಶುರುವಾಗಿದೆ. ಹೊರಗಿರುವ ಎಲ್ಲ ಭಕ್ತಾದಿಗಳಿಗೂ ಶ್ರೀ ಜಗನ್ಮಾತೆ ರಾಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಶ್ರೀ ಮನ್ಮಹಾರಥೋತ್ಸವಕ್ಕೆ ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಶುಭಾಶಯಗಳನ್ನು ಹೇಳುತ್ತಾ ದೇವಸ್ಥಾನದ ಪ್ರದಕ್ಷಿಣೆ ಹಾಕಿ ಗಣಪತಿಯ ದೇವಸ್ಥಾನದ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಹೋದರೆ ರಾಮಿ ಭೋಜನ ಶಾಲೆ ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರು ಎಲ್ಲ ಕಡೆ ಜಗನ್ಮಾತೆಯ ಅನ್ನಪ್ರಸಾದ ಈಗಾಗಲೇ ಶುರುವಾಗಿದೆ. ಭಕ್ತಾದಿಗಳೇ ಎಲ್ಲರೂ ಪ್ರಸಾದದ ಊಟ ಮಾಡಿಕೊಂಡು ಹೋಗಬೇಕು, ಯಾರು ಕೂಡ ಹಾಗೆ ಹೋಗುವುದಿಲ್ಲ. ಜಗನ್ಮಾತೆಯ ಅನ್ನಪ್ರಸಾದ ಮಾಡಿ ಬನ್ನಿ. ಆಗಿರುವ ಭಕ್ತಾದಿಗಳು ಕೇಳಿಸಿಕೊಳ್ಳಿ. ದೇವಸ್ಥಾನದ ಪ್ರದಕ್ಷಿಣೆ, ಎಲ್ಲ ದೇವರುಗಳ ದರ್ಶನ, ಕಮಲಶಿಲೆ ಅಮ್ಮನವರ ಶ್ರೀ ಮನ್ಮಹಾರಥೋತ್ಸವದ ಶುಭಾಶಯಗಳು ಹೇಳುತ್ತಾ ದೇವಸ್ಥಾನದ ಹಿಂದ್ಗಡೆ ಗಣಪತಿಯ ದೇವಸ್ಥಾನದ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಹೋದರೆ ರಾಮಿ ಭೋಜನ ಶಾಲೆ ಫಸ್ಟ್ ಫ್ಲೋರ್ನಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಎಲ್ಲ ಕಡೆ ಅಮ್ಮನವರ ಅನ್ನಪ್ರಸಾದ ಶುರುವಾಗಿದೆ. ಎಲ್ಲ ಭಕ್ತಾದಿಗಳು ಪ್ರಸಾದದ ಊಟ ಮಾಡಿ ಬನ್ನಿ.
ಬೇಕಾಗಿರುವ ಭಕ್ತಾದಿಗಳು ದೇವಸ್ಥಾನದ ಒಳಗಡೆ ಬಂದಾಗ ಬಲಭಾಗದ ಕೌಂಟರ್ನಲ್ಲಿ ಕುಂಕುಮಾರ್ಚನೆ, ಭಸ್ಮಾರ್ಚನೆ, ಮಂಗಳಾರತಿ, ಹರಿವಾಣ ನೈವೇದ್ಯ, ಲಡ್ಡುಪ್ರಸಾದ, ಹೂವಿನ ಪೂಜೆ, ಸರ್ವ ಸೇವೆ, ದುರ್ಗಾ ಸಹಸ್ರನಾಮಗಳ ರಸೀದಿಗಳು ದೊರೆಯುತ್ತದೆ. ಭಕ್ತಾದಿಗಳು ಅಕ್ಕಿ ಬನಿಯಲ್ಲಿರುವವರು ದಯವಿಟ್ಟು ಅಕ್ಕಿ ಬನಿಯನನ್ನ ಕೆಳಕಿಟ್ಟು ಅಮ್ಮನ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ಒಳಗಡೆ ಬನ್ನಿ. ಸೋದೆ ಆಗಿರುವ ಭಕ್ತಾದಿಗಳ ಗಮನಕ್ಕೆ ದೇವಸ್ಥಾನದ ಹಿಂಭಾಗದಲ್ಲೇ ಗಣಪತಿಯ ದೇವಸ್ಥಾನದ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಹೋದಾಗ ಬ್ರಾಹ್ಮಿ ಭೋಜನ ಶಾಲ, ಅಮ್ಮನ ಅನ್ನಪ್ರಸಾದ ಈಗಾಗಲೇ ಶುರುವಾಗಿದೆ. ಭಕ್ತಾದಿಗಳು ಪ್ರಸಾದದ ಊಟಕ್ಕೆ ಬ್ರಾಹ್ಮಿ ಭೋಜನ ಶಾಲೆ ಫಸ್ಟ್ ಫ್ಲೋರ್ನಲ್ಲಿ ಹೋಗಬೇಕು. ಸೇವೆಗಳ ರಸೀದಿಗಳು ಮಾಡಿಸಿಕೊಳ್ಳುವ ಭಕ್ತಾದಿಗಳು ಬಲಭಾಗದ ಕೌಂಟರ್ಲಿ ಬಂದ್ರೆ ಎಲ್ಲ ರೀತಿಯ ಸೇವಾ ರಸೀದಿಗಳು ಲಭ್ಯವಿದೆ. ಅಂಗಿ ಬಟ್ಟೆಯನ್ನು ಕೆಳಕಿಟ್ಟು ಅಮ್ಮನ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ಒಳಗಡೆ ಬನ್ನಿ. ಸೇವೆ ಆಗಿರುವ ಭಕ್ತಾದಿಗಳು ದೇವಸ್ಥಾನದ ಹಿಂದುಗಡೆ ಬ್ರಾಹ್ಮಿ ಭೋಜನ ಶಾಲೆಯಲ್ಲಿ ಅಮ್ಮನ ಅನ್ನಪ್ರಸಾದ ಶುರುವಾಗಿದೆ. ಬ್ರಾಹ್ಮಿ ಭೋಜನ ಶಾಲೆ ಫಸ್ಟ್ ಫ್ಲೋರ್ನಲ್ಲಿ ಪ್ರಸಾದದ ಊಟ ಶುರುವಾಗಿದೆ. ಎಲ್ಲ ಭಕ್ತಾದಿಗಳು ಪ್ರಸಾದದ ಊಟ ಮಾಡ್ಕೊಂಡು ಬನ್ನಿ. ಕಮಲಶಿಲಾ ದೇವಿ ಶ್ರೀ ಬ್ರಾಹ್ಮಿ ಜಗನ್ಮಾತೆ ಅಮ್ಮನವರ ಅನ್ನಪ್ರಸಾದವು ಈಗಾಗಲೇ ಶುರುವಾಗಿದೆ. ಸೇವಾ ರಸೀದಿಗಳು, ಕುಂಕುಮಾರ್ಚನೆ, ಮಂಗಳಾರತಿ, ಹರಿವಾಣ ನೈವೇದ್ಯ, ಲಡ್ಡು ಪ್ರಸಾದಗಳು, ಹೂವಿನ ಪೂಜೆ, ಸರ್ವ ಸೇವೆಗಳ ರಸೀದಿಗಳು ಬೇಕಾದರೆ ದೇವಸ್ಥಾನದ ಒಳಗಡೆ ಬಲಭಾಗ ಕೌಂಟರ್ನಲ್ಲಿ ರಸೀದಿಗಳು ಲಭ್ಯವಿದೆ. ಭಕ್ತಾದಿಗಳು ರಸೀದಿಗಳನ್ನು ಮಾಡಿಸಿಕೊಂಡು ಮನೆಯಲ್ಲಿರುವವರು ದಯವಿಟ್ಟು ಅಕ್ಕಿ ಮನೆಯನ್ನ ಕಳಿಸಿಟ್ಟು ಅಮ್ಮನ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ಒಳಗಡೆ ಬನ್ನಿ. ನಿನ್ನೆ ನಿಮ್ಮೊಂದು ಗಪ್ಪ ನೆನ್ಪೋದ್
ಬಂದಿರೋರಿಗೆ ಒಂದು ಸಾವಿರ ಒತ್ತಿ ಬರ್ತಿದ್ದೆ ಬರ್ಕೊಂಡು ಎಣ್ಸ್ಕೊಂಡಿದ್ದೆ ಹ್ಯಾಂಗೆ ನೆನ್ಸ್ಕೊಂಡಿದ್ದೆ ಅಲ್ಲ ದಿನೇಶ್ ಅಣ್ಣಂಗೆ ಬೈಂದೆ ದಿನೇಶ್ ಅಣ್ಣಂಗೆ
ಧನ್ಯವಾದಗಳು.